ನಜೀರ್ ಯುಎನ್ ಮಾಲಕತ್ವದ ಆಸ್ಟ್ರಾ ಫಾರ್ಮಾ ಬೊಕ್ಕ ಹೆಲ್ತ್ ಕೇರ್ ತೊಕೋಡು ಕಿಂಗ್ಡಮ್ ಟವರ್ಡ್ ಬುಧವಾರ ಕಾಂಡೆ ಉದಿಪನಾಂಡು. ಶಾಸಕರು ಶ್ರೀ ಯುಟಿ ಖಾದರ್ ರಿಬ್ಬನ್ ಕತ್ತಿರ್ದು ಆಸ್ಟ್ರಾ ಫಾರ್ಮಾ ಬೊಕ್ಕ ಹೆಲ್ತ್ ಸೆಂಟರ್ನು ಉದಿಪನ ಮಲ್ತಿರು. ಫಸ್ಟ್ ಟೈಮ್ ಮೆಡಿಕಲ್ ಫೀಲ್ಡ್ಗೆ ಒಂದು ಊಟದ ಫೀಲ್ಡ್ ಮತ್ತೊಂದು ಮೆಡಿಕಲ್ ಹೆಲ್ತ್ ಫೀಲ್ಡ್, ಇದಕ್ಕೆ ಬಿಸ್ನೆಸ್ ಕಡಿಮೆ ಅಂತ ಇಲ್ಲ ಪ್ರತಿ ವರ್ಷ. ಮತ್ತೊಂದು ಮಹಿಳೆಯರ ಮೇಕಪ್ಗೆ ಇಡೀ ದೇಶದಲ್ಲಿ ವಿಶ್ವದಲ್ಲಿ ರಿಸೆಷನ್ ಬಂದಾಗ ಯಾರಿಗೂ ಬಿಸ್ನೆಸ್ ಇಲ್ಲ ಅಂದರೆ ನೀವು ಕಾಸ್ಮೆಟಿಕ್ಸ್ ಒಂದು ಫುಲ್ ಬಿಸ್ನೆಸ್. ಈ ಸಂಸ್ಥೆಯನ್ನು ಸುರುಮಲ್ಪನ ಮೂಲಕ ಸುತ್ತಮುತ್ತಲದ ಮಾತಾ ಪ್ರದೇಶಗಳಿಗೆ ಅತ್ಯುತ್ತಮವಾದ ಆರೋಗ್ಯಕ್ಕೆ ಸಂಬಂಧಿಸಾಯನ ವಸ್ತುಲೇನು ಮಾರಾಟ ಮಲ್ಪನ ನಿಶ್ಚಿತ. ಈ ಸಂಸ್ಥೆ ಅಭಿವೃದ್ಧಿ ಆವಡ ಪಂಡದ ಶ್ರೀ ಯುಟಿ ಖಾದರ್ ಹಾರೈಸಿದರು. ಫಾರ್ಮಾ ಆ್ಯಂಡ್ ಹೆಲ್ತ್ ಕೇರ್ ಈ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಂಥ ನಜೀರ್ ಮತ್ತು ಅವರ ಕುಟುಂಬಸ್ಥರಿಗೆ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ಬಹುಶಃ ಇವತ್ತಿನ ಕಾಲದಲ್ಲಿ ಸಮಾಜದಲ್ಲಿ ಅತ್ಯಗತ್ಯವಾಗಿರುವಂಥ ನಮ್ಮ ಹೆಲ್ತ್ ಸೆಕ್ಟರ್ನಲ್ಲಿ ತನ್ನ ಸ್ಟಾಕಿಸ್ಟ್ ಮತ್ತು ಡಿಸ್ಟ್ರಿಬ್ಯೂಟರ್ ಆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುವ ಮೂಲಕ ಇವತ್ತು ಈ ಸುತ್ತಮುತ್ತಲ ನಮ್ಮೆಲ್ಲ ಪ್ರದೇಶಗಳಿಗೆ ಇವತ್ತು ಅತ್ಯುತ್ತಮವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಇವತ್ತು ಮಾರಾಟ ಮಾಡೋದು ನಿಶ್ಚಿತ. ಬಹುಶಃ ನಜೀರ್ ಅವರು ಇವತ್ತು ಭವಿಷ್ಯದ ದಿನ ಆಲೋಚನೆ ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಇದು ಎಲ್ಲ ಯುವ ಜನಾಂಗಕ್ಕೆ ಇವತ್ತು ಪ್ರೇರಣೆ. ಬಹುಶಃ ಯುವಕರು ಇವತ್ತು ವ್ಯಾಪಾರಸ್ಥರು ಕೂಡ ಬೇರೆ ಬೇರೆ ರೀತಿಯ ಆಲೋಚನೆ ಮಾಡಿಕೊಂಡು ಯಾವುದೇ ಜನರಿಗೆ ಮತ್ತು ಸಮಾಜದಲ್ಲಿ ಅತಿ ಅಗತ್ಯವಾಗಿದ್ದ ಹಲವಾರು ವಿಚಾರಗಳೇನಿದೆ ಭಾಳಷ್ಟಿದೆ. ಬಹುಶಃ ಅದನ್ನು ಹುಡುಕಿಕೊಂಡು ಹೋಗಿ ಅಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡೋದು ಇವತ್ತು ಒಂದು ಉದಾಹರಣೆ ನಜೀರ್ ಅವರು ತೋರಿಸಿಕೊಟ್ಟಿದ್ದಾರೆ. ನಮ್ಮೆಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷ ಅಂತ ಚಿಂತಕರು ಅವರು ಇಲಿಯಾಸ್ ಅವರು ಉತ್ಪಾದನದ ಸಂದರ್ಭದಲ್ಲಿ ಎಲ್ಲರ ಆ ಒಂದು ವಿಶೇಷವಾದ ಆಶೀರ್ವಾದ ಮೂಲಕ ಎಲ್ಲರ ಸಹಕಾರದ ಮೂಲಕ ಮತ್ತು ನಜೀರ್ ಅವರ ಪ್ರಾಮಾಣಿಕತೆ ಮತ್ತು ನಿಯತ್ತಿನ ಮತ್ತು ಬದ್ಧತೆ ಕೆಲಸದ ಮುಖಾಂತರ ಇದೊಂದು ಅತ್ಯಂತ ಯಶಸ್ವಿಯ ಒಂದು ವ್ಯಾಪಾರ ಕೇಂದ್ರವಾಗಿ ಮತ್ತು ಒಂದು ವ್ಯಾಪಾರದ ಸಂಸ್ಥೆಯಾಗಿ ಇಂಥ ಹಲವಾರು ಬ್ರ್ಯಾಂಚ್ಗಳನ್ನು ಬೇರೆ ಕಡೆ ಕೂಡ ಪ್ರಾರಂಭ ಮಾಡೋ ಶಕ್ತಿ ಸರ್ವಶಕ್ತ ದೇವರವರಿಗೆ ಶಕ್ತಿ ಅಲ್ಲ ಅವರಿಗೆ ಶಕ್ತಿಗಳು ಕೇಳಿಕೊಂಡ ಮಾತು ಮುಗಿಸ್ತೀನಿ. ಹಾಗೂ ಈ ಒಂದು ಪವಿತ್ರವಾದ ವಾಕ್ಯದ ಮುಖಾಂತರ ಈ ಸಂಸ್ಥೆಯನ್ನು ಬಿಸ್ಮಿಲ್ಲಾ ರಹಮಾನಿ ರಹೀಂ ಹೇಳುವ ಮೂಲಕ ನಾನು ಉದ್ಘಾಟಿಸ್ತೀನಿ. ಆಸ್ಟ್ರಾ ಫಾರ್ಮಾ ಬೊಕ್ಕ ಹೆಲ್ತ್ ಸೆಂಟರ್ದ ಸಲಹೆಗಾರರು ಜಾಕಿರ್ ಇಕ್ಲಾಸ್ ಪ್ರಾಸ್ತಾವಿಕವಾದ ಪಾತಿರಿಯರು. ಆಸ್ಟ್ರಾ ಫಾರ್ಮಾ ಆ್ಯಂಡ್ ಹೆಲ್ತ್ ಕೇರ್ ಪ್ರಾಡಕ್ಟ್ ಇಂದು ಈಗಾಗಲೇ ನಮ್ಮ ಶಾಸಕರಾದ ಜನಾಬ್ ಯುಟಿ ಖಾದರ್ ಅವರು ಉದ್ಘಾಟಿಸಿದ್ದಾರೆ. ಉದ್ಘಾಟನೆಗೋಸ್ಕರ ಆಗಮಿಸಿದಂತಹ ನಮ್ಮ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾದ ಚಿತ್ರಕಲರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾದ ಅಯ್ಯೂಬ್ ಮಂಚಿಲ, ಅದೇ ರೀತಿ ಮೆಡಾಕ್ ಪಾಲಿಕ್ಲಿನಿಕ್ನ ಜಿರಾರ್ ಅಬ್ದುಲ್ಲಾ ಹಾಗೂ
ಉಸ್ಮಾನ್ ಕಲ್ಲಾಪು, ಇದರ ಡೈರೆಕ್ಟರ್ ಆದ ನಜೀರ್ ಹಾಗೂ ಮುಸ್ತಫರ್ ಅವರು ನಮ್ಮೊಂದಿಗಿದ್ದಾರೆ, ಹಾಗೂ ಹೌದು ಅಬ್ದುಲ್ ಅಜೀಜ್ ಕೌನ್ಸಿಲರ್, ಹಾಗೂ ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮೆಲ್ಲ ಮಿತ್ರರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಸಹಮಾಲಕರು ಅಬ್ದುಲ್ ಮಜೀದ್ ಮುಸ್ತಫಾ, ಕುಡ್ಲ ಫಾದರ್ ಮುಲ್ಲರ್ ಯೂನಿವರ್ಸಿಟಿದ ನಿರ್ದೇಶಕರು ಫಾದರ್ ರಿಚರ್ಡ್, ಏನಪೊಯ ಆಸ್ಪತ್ರೆದ ವೈಸ್ ಚಾನ್ಸಲರ್ ಮೊಹಮ್ಮದ್ ಫರಾದ್, ಉಳ್ಳಾಲ ನಗರಸಭೆದ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್, ಉಪಾಧ್ಯಕ್ಷರು ಅಯೂಬ್ ಮಂಚಿಲಾ, ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು, ಯುಎನ್ ಬಾವ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಆಸ್ಟ್ರಾ ಫಾರ್ಮಾ ಬೊಕ್ಕ ಹೆಲ್ತ್ ಕೇರ್ ಸೆಂಟರ್, ಸರ್ಜಿಕಲ್ಸ್, ಹಾಸ್ಪಿಟಲ್ ಸಪ್ಲೈನು ಉಲ್ಲಪಡಿತನು. ಕರ್ನಾಟಕ ಬೊಕ್ಕ ಕೇರಳ ಜಾಗಡು ಚಾಮ್ಸ್ ಬೊಕ್ಕ ಡಯಾಪರ್ ಸೂಪರ್ ಸ್ಟಾಕ್లను ಉಲ್ಲಪಡಿತನು.